ಅಮೆರಿಕದ ಶಿಕಾಗೋ ನಗರದಲ್ಲಿ ಶ್ರೀ ಪುತ್ತಿಗೆ ಮಠದ ಶ್ರೀ ಕೃಷ್ಣ ವೃಂದಾವನ ಶಾಖೆ ಉದ್ಘಾಟನೆಗೊಂಡಿತು. ಪೂಜ್ಯ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದರು ಅಮೆರಿಕದ ಶಿಕಾಗೋ ನಗರದಲ್ಲಿ ಶ್ರೀ ಪುತ್ತಿಗೆ ಮಠದ 11ನೇ ಶಾಖೆ ಶ್ರೀ ಕೃಷ್ಣ ವೃಂದಾವನ ಉದ್ಘಾಟಿಸಿದರು ಹಾಗೂ ಶಿಕಾಗೋ ನಗರದ ಭಕ್ತರು ಉಪಸ್ಥಿತರಿದ್ದು ಇದಕ್ಕೆ ಸಾಕ್ಷಿಯಾದರು. ಧಾರ್ಮಿಕ ಕಾರ್ಯಕ್ರಮಗಳಿಗೆ ಬೇಕಾದ ಸೌಕರ್ಯಗಳನ್ನು ನಗರದ ಭಕ್ತರ ಸಹಕಾರದಿಂದ ಒದಗಿಸಿ ನಿತ್ಯ ಧಾರ್ಮಿಕ ಕಾರ್ಯಗಳಿಗೆ ನಗರದ ಭಕ್ತರಿಗೆ ಉಪಯೋಗಿಸಿಕೊಳ್ಳಲು ಶ್ರೀಪಾದರು ಸೂಚಿಸಿದರು.